ಸೇವೆ ಮಾಡ್ತಿದ್ರು ಕಾಸು ಮಲ್ಪನ ಲೆಕ್ಕ ನಟ್ಟೋಜಿ ಲೆಕ್ಕ ನಿಗ್ಲನ ಬಡಪಾಯಿನ ಇಲ್ಲಾಗ ಬರ್ತದ ಸಾಲ ಉಂಟಾದ ಕಾಸು ಮಲ್ಪನ. ಬೆಂಗ್ರೆಯಲ್ಲಿ 190 ಸಂಘ ಎಲ್ಲರೂ ಧರ್ಮಸ್ಥಳ ಸ್ವಸಹಾಯ ಸಂಘದ ಸಾಲ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. ಒಂದು ಕಲೆಕ್ಷನ್ ಪಾಯಿಂಟ್ ಬಂದಾಗಿದೆ ಅಲ್ಲಿ. ಏತ್ ಬ್ಯಾಡ್ ಕಮೆಂಟ್ಸ್ ಬೋರ್ಡು ಶಾರ್ಟ್ ರೀತಿ ನಾವು ಏತ್ ಬೋರ್ಡು ಇನ್ನೇನು ಸಂಚಾರಿಗಳಿಗೆ ರವೀಂದ್ರ ಶೆಟ್ಟಿ ಕ್ಲಬ್ ಗೋಲ್ತಗಡ್ಡದ ದುಡ್ಡು ಇಚ್ಚಿ ನಮ್ಮ ವಿಡಿಯೋ ಮಾಡ್ತದೆ ಶೇರ್ ಮಾಡ್ತದೆ ಇವತ್ತು ಬಿಡು ನಟ್ಟು ಆಯ್ತು. 10 ತಿಂಗಳಿಂದ ನಾವು ಕೇಳ್ತಾ ಇದ್ದೇವೆ, ಒಂದೇ ಒಂದು ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ. ಅನಿಲ್ ಅವರೇ, ನಿಮ್ಗೆ ನಾಚಿಕೆ ಆಗುದಿಲ್ಲ? ಬ್ಯಾಡ್ ಕಮೆಂಟ್ಸ್ ಗಳನ್ನು ಸಂಚಾರಿ ಶೋ ಮಾಡ್ತಾ ಇಲ್ಲ ಯಾಕೆ? ಇದೊಂದು ನನ್ನ ಪ್ರಶ್ನೆ. ಒಂದು. ಎರಡನೇ ಪ್ರತಿನಿಧಿ ಪ್ರೂಫ್ ಉಂಟು, ಪ್ರತಿನಿಧಿ ಐಡಿಂದ ಬ್ಯಾಂಕ್ ಇಡೀ ರಾಜ್ಯದ ಜನ ಇದ್ದಾರೆ ನಮ್ಮ ಜೊತೆ, ಬಡವರು ನೊಂದವರಿದ್ದಾರೆ. ನಿಮ್ಮ ಎಂಜಲ ಕಾಸು ತಿನ್ನುವವರಿಲ್ಲ ನಮ್ಮ ಜೊತೆ. ಓ ಡಿಬೇಟ್ ಅದಾಗಿ ಡಿಬೇಟ್ ಹಾಕ್ಲದ ಎಲ್ಲಿ ಪ್ರೂಫ್ ಎಲ್ಲಿ ಉಂಟು, ಸೈನ್ ಉಂಟು, ಅದು ಕೊಡಿ ತೋರಿಸಿ. ನೀವು ನೀವೇ ಹೇಳುದು ಬ್ಯಾಂಕ್ನವರ ಹತ್ರ, ನೀವೇ ಹೇಳುದು ನಾವು ಕೊಟ್ಟದಂತ ಹೇಳಿ. ಜನಗಳೇ ಗೊತ್ತಾಯ್ತಲ್ಲ, ಫೇಸ್ಬುಕ್ ಯೂಟ್ಯೂಬ್ ನಲ್ಲಿ ಬ್ಯಾಡ್ ಕಮೆಂಟ್ ಮಾಡುವವರು ಯಾರು ಅಂತ ಇವರೇ. ನಿಮ್ಮ ಬಾಯಲ್ಲಿ ಇಲ್ಲಿಯ ತನಕ ಒಂದೇ ಒಂದು ನನ್ನ ಮೇಲೆ ಸಿವಿಲ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ನನ್ನ ಸಾಲವನ್ನು ವಸೂಲು ಮಾಡ್ಲಿಕ್ಕೆ ಆಗ್ಲಿಲ್ಲ. ₹1 ₹5 ಡಬ್ಬಿಂಗ್ ಮಾಡ್ಲಿಕ್ಕೆ ನಟ್ಟದು ದುಡ್ಡು ಮಲ್ಪಿನಿ ಅವಳ ಬರಡು ಕಟ್ಟು ನಟ್ಟು ಮಾಡ್ಬಾಡಿ ಇದು. ಅವನು ಕೂಡ ಒಬ್ಬ ಮೋಸಗಾರ. ಅವನು ಧರ್ಮಸ್ಥಳ ಸಂಘದಲ್ಲಿ ನೀವು ಇಷ್ಟು ಮೋಸ ಮಾಡಿದಿರಿ ಬಡ್ಡಿ ಅಂತ ಹೇಳಿ, ಪಾಪದವರ ಇಷ್ಟು ಬಡ್ಡಿ ತೆಗ್ದಿದ್ದೀರಿ. ₹1 ಪೈಸೆ ಇದಲ್ಲ ನಿಕ್ಲೆಲ್ಲ ಗೊತ್ತಾಬಂಜು ಮೇಲೆ ಜನಕ್ಕೆ. ಈ ವಿಡಿಯೋವನ್ನು ಧರ್ಮಸ್ಥಳ ಸಂಘದಲ್ಲಿರುವ ಎಲ್ಲ ಸದಸ್ಯರುಗಳಿಗೆ ಕಳಿಸಿ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಾವೊಂದು 15-20 ದಿವಸದ ಮುಂಚೆ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ನಡೆಯುತ್ತಿರುವ ಅಕ್ರಮ ಬಡ್ಡಿದಂಧೆ ಬಗ್ಗೆ ನಾವು ಮಾಹಿತಿ ಕೊಡುವುದಕ್ಕೆ ಮಂಗಳೂರಿನ ಬಂದರಿಗೆ ಹೋಗಿದ್ವಿ. ಅದರ ವಿಡಿಯೋಗಳನ್ನೆಲ್ಲ ನೀವು ನೋಡಿರ್ಬೋದು. ಅದರ ಮರುದಿವಸ ಅದೇ ಏರಿಯಾಕ್ಕೆ ಈ ಧರ್ಮಸ್ಥಳ ಸಂಘದ ಏನು ಬಡ್ಡಿ ಮಕ್ಕಳಿದ್ದಾರೆ, ಹೆಂಗಸರನ್ನು ಒಂದು 5-6 ಜನ ಹೆಂಗಸರನ್ನು ಬಡ್ಡಿ ವಸೂಲಿಗೆ ಬೆದರಿಕೆ ಹಾಕಿ ವಸೂಲು ಮಾಡ್ಲಿಕ್ಕೆ ಅಲ್ಲಿ ಕಳಿಸಿದ್ದಾರೆ. ಅಲ್ಲಿ ಏನ್ ನಡೆದಿದಂತ ನೀವು ನೋಡಿ. ಸೇವೆ ಮಾಡ್ತಿದ್ರು ಕಾಸು ಮಲ್ಪನ ಲೆಕ್ಕ ನಟ್ಟೋಜಿ ಲೆಕ್ಕ ನಿಗ್ಲನ ಬಡಪಾಯಿನ ಇಲ್ಲಾಗ ಬರ್ತದ ಸಾಲ ಉಂಟಾದ ಕಾಸು ಮಲ್ಪನ ಐದು ವಿಡಿಯೋ ಮಾಡಾಡ ಮಲ್ಪನ ಸೋಪ್ ಮಾಡಾಡ ಐನು ಮಾಡ್ರ ಮನಾಡ ದುಡ್ಡು ಉಂಟವನತ್ತ ಬಂದವರಿಗೆ ಇಟ್ಟು ಬೇಡಿಕೆ ಉಂಡತ್ತ ಆತ ಇನ್ನು ಸ್ವಲ್ಪ ಮಂಚಿದ್ದ ತಾಕತ್ತ ಆಗ್ಬೋಡು. ಏರ್ನನ್ನು ಒರಿಯನ ನುಪ್ಪು ಕಲ್ಲು ಮಾಡಿ ನಾನು ನಲ್ಲ ಜನ ಅಭಿನತ್ತೆ ನಮ್ಮೆಲ್ಲ ಕಾನೂನು ಪ್ರಕಾರನೇ ಪೋಪಿನಿ. ಬೆಂಗ್ರೆಯಲ್ಲಿ 190 ಸಂಘ, ಒಂದು ಕಲೆಕ್ಷನ್ ಪಾಯಿಂಟ್, ಎಲ್ಲರೂ ಧರ್ಮಸ್ಥಳ ಸ್ವಸಹಾಯ ಸಂಘದ ಸಾಲ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. ಒಂದು ಕಲೆಕ್ಷನ್ ಪಾಯಿಂಟೇ ಬಂದಾಗಿದೆ ಅಲ್ಲಿ. ಇದರ ಬಗ್ಗೆ ಯಾಕೆ ಮಾತಾಡುದಿಲ್ಲ ನೀವು? ಎಲ್ಲರೂ ನಿಲ್ಲಿಸಿದ್ದಾರೆ ಅಲ್ಲಿ, ಒಬ್ರು ಬಾಕಿ ಇಲ್ಲ. ಒಂದು ಕಲೆಕ್ಷನ್ ಪಾಯಿಂಟೇ ಬಂದಾಗಿದೆ. 190 ಸಂಘದಲ್ಲಿ ಒಬ್ರು ಕಟ್ತಾ ಇಲ್ಲ. ಇದಾಗಿರುವಂಥ ಘಟನೆ ಈಗಲ್ಲ, 2 ತಿಂಗಳು 3 ತಿಂಗಳು ಆಯಿತು. ಯಾರು ಕೂಡ ಕಟ್ತಾ ಇಲ್ಲ. ಇದರ ಬಗ್ಗೆ ನೀವು ಯಾಕೆ ಹೇಳುವುದಿಲ್ಲ? ಅಲ್ಲಿ ಮಾಡಿರುವಂಥ ವಿಡಿಯೋಗಳನ್ನು ಯಾಕೆ ಪ್ರಸಾರ ಮಾಡೋದಿಲ್ಲ? ನಾವು ವಿಡಿಯೋಗಳನ್ನು ಎಲ್ಲ ಹಾಕ್ತೇವೆ. ನೀವು ಮಾಡುವಂಥ ವಿಡಿಯೋವನ್ನು ನೀವು ಯಾಕೆ ಹಾಕ್ತಾ ಇಲ್ಲ? ನೀವು ಮನೆಗೆ ಹೋಗಿ ಗಲಾಟೆ ಮಾಡುವಂಥದ್ದು ವಿಡಿಯೋ ಮಾಡ್ತಿರಲ್ಲ, ನೀವು ಯಾಕೆ ಹಾಕುವುದಿಲ್ಲ? ಯಾವುದು ಹಾಕಬೇಕು ಯಾವುದು ಹಾಕಬಾರ್ದು ನಮ್ಮ ನಿರ್ಧಾರ. ನೀವು ಹೇಳಬೇಕಾಗಿಲ್ಲ. ನಾವು ಹಾಕುವಂಥದ್ದು ನಾವು ಹಾಕ್ತೇವೆ, ನೀವು ಯಾಕೆ ಹಾಕ್ತಾ ಇಲ್ಲ? ಮೊನ್ನೆ ಎಲ್ಲೂರಿನಲ್ಲಿ ನಡೆದ ಘಟನೆ ಎಲ್ಲ ವಿಡಿಯೋ ಮಾಡಿದ್ರಲ್ಲ, ಯಾಕೆ ಹಾಕಲಿಲ್ಲ? ನಮಗೆ ಹೊಡೆದಂಥ ಘಟನೆ ಎಲ್ಲ ವಿಡಿಯೋ ಮಾಡಿದ್ರಲ್ಲ, ಫೋಟೋ ಎಲ್ಲ ಪ್ರಸಾರ ಮಾಡಿದ್ರಲ್ಲ, ವಿಡಿಯೋ ಯಾಕೆ ಹಾಕಲಿಲ್ಲ? ಭಯಾನ ನಿಮಗೆ? FIR ಆಗಿದೆ, ಸಿಕ್ಕಿ ಹಾಕಿಕೊಳ್ತೀರಂತ ಭಯಾನ? ನಿಮಗೆ ತಾಕತ್ತಿಲ್ವಾ ವಿಡಿಯೋ ಹಾಕ್ಲಿಕ್ಕೆ? ಸಂಚಾರಿಗಳಿಗೆ ರವೀಂದ್ರ ಶೆಟ್ಟಿ ಕ್ಲಬ್ ಗೋಲ್ತಗಡ್ಡದ ದುಡ್ಡು ಇಚ್ಚಿ ನಮ್ಮ ವಿಡಿಯೋ ಮಾಡ್ತದೆ ಶೇರ್ ಮಾಡ್ತದೆ ಇವತ್ತು ಬಿಡು ನಟ್ಟುನ ಯೂಟ್ಯೂಬ್ ನಟ್ಟುನ ಸಂಘ ದಾಖಲೆಡ ಪಾಪ ದಾಖಲ ಇಲ್ಲಡೆ ಪೋ ದಾಖಲೆಡ ನಟ್ಟುನ
ಎಂಕ್ ಬೊಕ್ಕದಾಲ ಬಟ್ಟಿ ಬಂದರ್ಗಿತ್ತೆ 2 ಕೋಟಿ 3 ಕೋಟಿ ಸಾಲದ ಬೇಡಿಕೆ ಉಂಡು ಇತ್ತೆ ಸಂಚಾರಿದ ಎಲ್ಲ ಇವ್ರು ನೆತ್ತ ಇಲ್ಲ ಇವ್ರು ಅಕ್ಲು ಸಾಲ ಕೋರುಡಿತ್ತೆ ಬತ್ತದ ಎಲ್ಲಂಜಿ ಇದು ಮಸ್ತ್ ಜನಕ್ಕೆ ಸಾಲದ ಬೇಡಿಕೆ ಉಂಡು ಒಂದು 2 ಕೋಟಿದ ಸಾಲದ ಬೇಡಿಕೆ ಉಂಡು ಸಾಲದ ಬೇಡಿಕೆ ಅದು ಬರಡು ಏನಾಡುದಕ್ಕ ವಿಡಿಯೋ ನಮ್ಮೆಲ್ಲ ಬಾಡ್ಗ ಸಂಚಾರಿ ಅವರು ಮತ್ತು ರವೀಂದ್ರ ಶೆಟ್ರು ಯೂಟ್ಯೂಬ್ ನಲ್ಲಿ ಹಣ ಮಾಡ್ತಾರೆ, ಭಿಕ್ಷೆ ಬೇಡ್ತಾರೆ ಅಂತ ಹೇಳ್ತಾರೆ. ನಾವು ಭಿಕ್ಷೆ ಬೇಡ್ಲಿಕ್ಕೆ ಹೋಗುದಲ್ಲ, ನೀವು ಹೋಗುದಲ್ಲಿ ಭಿಕ್ಷೆ ಬೇಡ್ಲಿಕ್ಕೆ. ನೀವು ಸರಿಯಾದ ಡಾಕ್ಯುಮೆಂಟ್ ತೋರಿಸಿದ್ರೆ, ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಅಲ್ಲಿ ಹೋಗಿ ಈ ತರ ಗಲಾಟೆ ಮಾಡುವ ಪರಿಸ್ಥಿತಿ ನಿಮ್ಗೆ ಬರ್ತಾ ಇರ್ಲಿಲ್ಲ. ಕಾನೂನು ಪ್ರಕಾರವಾಗಿ ಕೋರ್ಟ್ ಅಲ್ಲಿ ನೀವು ವಸೂಲಿ ಮಾಡಬಹುದಿತ್ತು. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಭಿಕ್ಷೆ ಬೇಡ್ಲಿಕ್ಕೆ ನೀವು ಹೋಗ್ತಾ ಇದ್ದೀರಾ. ನಾವು ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತಾ ಇಲ್ಲ, ನಮ್ಮ ಖರ್ಚಲ್ಲಿ ಹೋಗೋದು ಬರೋದು. ಯೂಟ್ಯೂಬ್ ಅಲ್ಲಿ ಏನು ಜನಗಳು ನೋಡ್ತಾರೆ ಅದರಿಂದ ನಮ್ಗೆ ಹಣ ಬರ್ತದೆ, ಹೌದು, ಇಲ್ಲ ಅಂತ ಹೇಳುದಿಲ್ಲ, ಹಣ ಬರ್ತದೆ. ನಮಗೆ ಹೋಗುವ ಬರುವ ಖರ್ಚಿಗಾಗುವಷ್ಟು ಹಣ ಬರ್ತದೆ ನಮ್ಗೆ ಯೂಟ್ಯೂಬ್ ನಲ್ಲಿ. ಅದೇ ಹಣವನ್ನು ನಾವು ಉಪಯೋಗ ಮಾಡ್ತೇವೆ. ಡೈಲಿ ಗಾಡಿ ಮಾಡ್ಕೊಂಡು ನಾವು ಹೋಗ್ತಾ ಇಲ್ಲ, ನಾವು ಹೋಗೋ ಸಮಯದಲ್ಲಿ ಗಾಡಿ ಮಾಡ್ಕೊಂಡು ಹೋಗ್ತೇವೆ. ನಾವು ಯೂಟ್ಯೂಬ್ ನಲ್ಲಿ ಭಿಕ್ಷೆ ಬೇಡ್ತಾ ಇಲ್ಲ. ನಾವು ಕಾನೂನು ಪ್ರಕಾರವಾಗಿ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಆಗುವಂತ ಅನ್ಯಾಯದ ಬಗ್ಗೆ ನಾವು ಕಾನೂನು ಪ್ರಕಾರವಾಗಿ ಸ್ವಸಹಾಯ ಸಂಘ ಯಾವ ಥರ ಇರಬೇಕು ಅದರ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ ಹೊರತು ಯಾರು ಕೂಡ ಇಲ್ಲಿ ಭಿಕ್ಷೆ ಬೇಡ್ತಾ ಇಲ್ಲ. ನಮಗೆ ಯಾರು ದುಡ್ಡು ಕೊಟ್ಟಿದ್ದಾರೆ ದಾಖಲೆ ಸಮೇತ ನಮಗೆ ತೋರಿಸಿ, ಯಾರೆಲ್ಲ ನಮಗೆ ದುಡ್ಡು ಕೊಟ್ಟಿದ್ದಾರೆ ಅಂತ. ಯಾವುದು ನೀವು ಬರೀ ಬಾಯಲ್ಲಿ ಮಾತಾಡೋದಲ್ಲ, ಸಾಕ್ಷಿ ಸಮೇತ ತೋರಿಸಿ. ಬರೀ ನಾವು ಎಲ್ಲ ಸರಿ ಇದ್ದೇವೆ ಪಾರದರ್ಶಕತೆ ಅಂತ ಹೇಳ್ತಿರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ? ನಿಮಗೆ ಎಷ್ಟು ದಿವಸ ಆಯಿತು, 10 ತಿಂಗಳಿಂದ ನಾವು ಕೇಳ್ತಾ ಇದ್ದೇವೆ, ಒಂದೇ ಒಂದು ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅನಿಲ್ ಅವರೇ, ನಿಮಗೆ ನಾಚಿಕೆ ಆಗೋದಿಲ್ವಾ? ದರೋಡೆ ಮಾಡಲಿಕ್ಕೆ ಅಲ್ಲಿ ಜನ ಕಳಿಸ್ತಿರಲ್ಲ, ನಮಗೆಲ್ಲ ಜನ ಕಳಿಸಿ ಹೊಡಿತೀರಲ್ಲ ನೀವು. ನಿಮಗೆ ನಾಚಿಕೆ ಆಗೋದಿಲ್ವಾ? ನಾವು ಕೇಳುವಂಥ ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ವಾ? ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ವಾ? ನಿಮಗೆ ಜನರೇ ಕಳಿಸ್ತಾರೆ, ಈಗಾಗಲೇ ಕಳಿಸಿದ್ದಾರೆ, ಇನ್ನೂ ಕೂಡ ಕಳಿಸ್ತಾರೆ. ಇದರಿಂದ ಬಡವರಿಗೆ ಸಮಸ್ಯೆ ಆಗ್ತದೆ. ಯಾರಿಗೆ ಬಡವರಿಗೆ ಸಮಸ್ಯೆ ಆಗ್ತದೆ? ಬಡವರಿಗೆ ಸಮಸ್ಯೆ ಆಗಿದ್ದಕ್ಕೆ 6,500 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನೂ ಆ ಥರ ಆಗಬಾರ್ದು ಅಂತ ನಾವು ಬಡವರಿಗೆ ಸಹಾಯ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಎಲ್ಲೂ ಕೂಡ ಸಾಲ ಕೊಡ್ತೀವಿ ಅಂತ ನಾವು ಹೇಳಿಲ್ಲ. ನಾವು ಕೇಳಿರುವಂಥ ಡಾಕ್ಯುಮೆಂಟ್ ಕೊಡಿ, ನಿಮ್ಮ ಮೇಲೆ ಈಗಾಗಲೇ ಕೇಸ್ ಆಗಿದೆ ಅಲ್ಲ, ಅದರ ತೀರ್ಪು ಎಲ್ಲ ಬರಲಿ. ನಾವು ಇಷ್ಟು ದಿವಸ ಕಟ್ಟಿರುವಂಥ ಹೆಚ್ಚುವರಿ ಬಡ್ಡಿ, ಹೆಚ್ಚುವರಿ ಇನ್ಸೂರೆನ್ಸ್ ಅದು ಇದೆಲ್ಲ ಕಲೆಕ್ಷನ್ ಮಾಡಿದಿರಲ್ಲ, ಅದಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಡಿ. ನಾವು ಜವಾಬ್ದಾರಿ ತಗೊಳ್ತೇವೆ. ಇಡೀ ರಾಜ್ಯದಲ್ಲಿ ಯಾರೆಲ್ಲ ಧರ್ಮಸ್ಥಳ ಸ್ವಸಹಾಯ ಸಂಘದ ಹಣ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ ಎಲ್ಲರನ್ನು ಕಟ್ಟಿಸುತ್ತೇವೆ ನಾವು. ನಾವು ಕೇಳುವಂಥ ಡಾಕ್ಯುಮೆಂಟ್ ಕೊಡಿ, ನಾವು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಸರಿಯಾದ ಡಾಕ್ಯುಮೆಂಟ್ ಉತ್ತರ ಕೊಟ್ರೆ ನಾವು ಕಟ್ಟಿಸುವಂತ ಜವಾಬ್ದಾರಿ ನಮ್ದು. ಬಂದ್ಲಿ ಓ ಎಂಚಿನ ಬಂತರಿ ಇದ ಬಂತಾರೆ ಅತ್ತ ಬ್ಯಾಂಕ್ ವಿಷಯ ಬಂದ್ಲಿ ಬ್ಯಾಂಕ್ ವಿಷಯ ಇಪ್ಪಡಲ್ಲ ಇತ್ತ ಬ್ಯಾಂಕ್ ಬ್ಯಾಂಕ್ ದಕ್ಲತ್ತ ಸಾಲ ಬೋಡು ಎಂಕ್ಲೆಗ್ ಸಾಲ ಬೋಡು 10 ಲಕ್ಷ ಸಾಲ ಬೋಡು ಸಾಲ ಕೊಡ್ಲಿ ಎಂಕ್ಲೆ ಸಾಲ ಬೋಡು ಸಾಲ ಕೊಡ್ಲಿ ಬ್ಯಾಂಕ್ ಗೊತ್ತಾನೆ ನಿಕ್ಲ ಬ್ಯಾಂಕ್ ದಕ್ಲಾ ಅಚ್ಚೆ ಇಂದು ಬಂದ್ಲಿ ನಿಕ್ಲ ಬ್ಯಾಂಕ್ ದಕ್ಲಾ ಪ್ರಶ್ನೆ ಉತ್ತರ ನಿಕ್ಲ ಬ್ಯಾಂಕ್ ದಕ್ಲಾ ಹಸನ್ ಬುಡೇದಿ ನಿಶಾನ್ ನಿಕ್ಲ ಬ್ಯಾಂಕ್ ದಕ್ಲಾ ನಿಕ್ಲ ಬ್ಯಾಂಕ್ ದಕ್ಲಾ ಬ್ಯಾಂಕ್ ದಕ್ಲಾ ಹಸನ್ ದಾಯಗ್ ಬತ್ತೀನಿ ಬ್ಯಾಂಕ್ ದಕ್ಲಾ ನಿಕ್ಲು ಲೋನ್ ದೆತ್ತೋಡ್ನಾ ಈರಿ ಬ್ಯಾಂಕ್ ದಕ್ಲಿ ನಿಕ್ಲೆತ ಬನ್ನಿ ಪಾಯಿಂಟ್ ಗೆ ಬತ್ತ ಲೋನ್ ದೆತ್ತೋಡ್ನಾ ನಿಕ್ಲು ಎಂಚಿನ ಬನ್ನಿ ಬ್ಯಾಂಕ್ ದಕ್ಲಾ ನಿಕ್ಲು ಬ್ಯಾಂಕ್ ಪ್ರತಿನಿಧಿ ದಾದಾ ಪ್ರೂಫ್ ಉಂಡು ಪ್ರತಿನಿಧಿ ಐಡಿಂದ ಬ್ಯಾಂಕ್ ದ ಐಡಿ ಓ ಆಫೀಸ್ ನಿಕ್ಲ ಬ್ಯಾಂಕ್ ದ ಆಫೀಸಾ ಬ್ಯಾಂಕ್ ದನ ಬಂದರ್ನಲ್ಲಿ ಸಾಲದ 3 ಕೋಟಿ ಬೇಡಿಕೆ ಇದೆ. ಬೇಡಿಕೆ ಇದ್ರೆ ಕೊಡಿ. ನಾವು ಯಾವತ್ತೂ ಕೂಡ ಸಾಲ ಕೊಡಬೇಡಿ ಅಂತ ನಾವು ಹೇಳಿಲ್ಲ. ನಾವು ಸಾಲ ಕೊಡ್ತೀವಿ ಅಂತನೂ ಹೇಳಿಲ್ಲ, ನೀವು ಸಾಲ ಕೊಡಬೇಡಿ ಅಂತನೂ ನಾವು ಹೇಳಿಲ್ಲ. ನೀವು ಸಾಲ ಕೊಡಿ. ನಿಮಗೆ ಸಾಲ ಬೇಕಿದ್ರೆ ನೀವು ಮನೆ ಮನೆಗೆ ಹೋಗಿ ಗಲಾಟೆ ಮಾಡೋದು ಯಾಕೆ? ಎಲ್ಲಿ ಸಾಲ ಕೊಡ್ತಾರೆ ಅಲ್ಲಿ ಹೋಗಿ. ಯಾರು ಸಾಲ ಕೊಡ್ತೇವೆ ಅಂತ ಹೇಳಿದ್ದೇವೆ ಅಲ್ಲಿ ಹೋಗಿ. ನಿಮ್ಮ ಧರ್ಮಸ್ಥಳ ಸಂಘದಲ್ಲಿ ಸಾಲ ಕೊಡ್ತಾರಲ್ಲ ಅಲ್ಲೇ ತಗೊಳ್ಳಿ. ನಮಗೆ 1 ಲಕ್ಷ 2 ಲಕ್ಷ ಬಡ್ಡಿ ಇಲ್ಲದ ಸಾಲ ಕೊಡಿ ಅಂತ ನೀವು ಕೇಳ್ತೀರಲ್ಲ, ಸೇರಿದ ಕೂಡಲೇ ನೀವು ಸಾಲ ಕೊಡ್ತೀರಾ? 15-20 ವರ್ಷ ಆದವರಿಗೆ 2 ಲಕ್ಷ 3 ಲಕ್ಷ ಕೊಡ್ತೀರಾ ನೀವು? ಬಂದು ಸೇರಿದ ಕೂಡಲೇ ನೀವೇನು ಸಾಲ ಕೊಡೋದಿಲ್ಲ. ಅಲ್ಲಿ 15-20 ವರ್ಷ ಆಗುವಾಗ ಆಗಾಗಲೇ 5 ಲಕ್ಷ 10 ಲಕ್ಷ ನೀವು ಅವರಿಂದ ಹೆಚ್ಚುವರಿ ಬಡ್ಡಿ ವಸೂಲು ಮಾಡಿರ್ತೀರಾ ನೀವು. ಅದಕ್ಕೆ ಮತ್ತೆ ಸಾಲ ಕೊಡ್ತೀರಾ ಜಾಸ್ತಿಯಾಗಿ. ಸೇರಿ 6 ತಿಂಗಳಾದ್ಮೇಲೆ 10,000 ಕೊಡ್ತೀರಾ, ಆಮೇಲೆ 50,000, ಆಮೇಲೆ 1 ಲಕ್ಷ, ಆಮೇಲೆ 2 ಲಕ್ಷ, ಆಮೇಲೆ 3 ಲಕ್ಷ. ಸೇರಿದ ಕೂಡಲೇ ಎಲ್ಲಿ ಕೊಡ್ತೀರಾ ನೀವು ಸಾಲ? ನೀವು ಕೊಡಿ ಸೇರಿದ ಕೂಡಲೇ. ಈಗ ನಾವು ಕೂಡ ಜನ ಸೇರಿಸ್ತೀವಿ ನಿಮಗೆ. 2 ಲಕ್ಷ 3 ಲಕ್ಷ ಸಾಲ ಕೊಡಿ ಸೇರಿದ ಕೂಡಲೇ. ಬಡ್ಡಿ ರಹಿತ ಸಾಲ ನೀವು ಕೊಡಿ. ನಾವು ಕೊಡೋದಿಲ್ಲಲ್ಲ, ನಾವು ಕೊಡ್ತೇವೆ ಅಂತ ನಾವು ಹೇಳಿಲ್ಲ. ನಾವು ಬ್ಯಾಂಕಿನ ಪ್ರತಿನಿಧಿ. ಏನಾಯ್ತು? ಮುಗ್ದೋಗಿರೋ ಕಾಲ. ಇನ್ನು ದರ್ಪ ತೋರಿದ್ರೆ ಯಾರು ಕಟ್ಟುವುದಿಲ್ಲ.
ಪುಸ್ತಕ ಬಿಸಾಕ್ತಾ ಇದ್ದೀರಲ್ಲ, ಈಗ ಆಗ್ತದ? 1000 ರೂಪಾಯಿ 2000 ಹಾಕುವವರು 100 ರೂಪಾಯಿ 200 ರೂಪಾಯಿ ಹಾಕ್ತಾರೆ. ಯಾಕೆ ಸುಮ್ಮನೆ ಇದ್ದೀರಾ ನೀವು? ಬೇರೆ ದಾರಿ ಇಲ್ಲ, ಬಂದಷ್ಟು ಬರಲಿ ಅಂತನಾ? ನಮ್ಮನ್ನೆಲ್ಲ ಎದುರಿಸಿ ಬೆದರಿಸಿ ಹೊಡೆದು ಎಲ್ಲ ನೋಡಿ ಆಯ್ತು. ನಮ್ಗೆ ಯಾರು ಸಪೋರ್ಟ್ ಇಲ್ಲ, ನಮಗೆ ಆ ಕಾನೂನು ರೀತಿಯಲ್ಲಿ ಯಾರು ಹೋರಾಟ ಮಾಡ್ಲಿಕ್ಕೆ ಇಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಾ? ಇಡೀ ರಾಜ್ಯದ ಜನ ಇದ್ದಾರೆ ನಮ್ಮ ಜೊತೆ, ಬಡವರು ನೊಂದವರಿದ್ದಾರೆ. ನಿಮ್ಮ ಎಂಜಲ ಕಾಸು ತಿನ್ನುವವರಿಲ್ಲ ನಮ್ಮ ಜೊತೆ, ಅವ್ರು ಬೇಡವೇ ಬೇಡ ನಮಗೆ. ಸ್ವಸಹಾಯ ಸಂಘದ ನಿಯಮದ ಬಗ್ಗೆ ಹೇಳ್ತೇವೆ, ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಆಗುತ್ತಿರುವ ಅನ್ಯಾಯದ ಬಗ್ಗೆ ನಾವು ಹೇಳ್ತೇವೆ ಹೊರತು ನೀವು ಸಾಲ ತಗೊಳ್ಬೇಡಿ, ನೀವು ಸಾಲ ಕಟ್ಟಬೇಡಿ, ಯಾರ ಹತ್ರ ಆದರೂ ಕೇಳಿ, ನಾವು ಸಾಲ ಕೊಡ್ತೇವೆ, ನಿಮಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡ್ತೇವೆ ಅಂತ ನಾವು ಹೇಳಿಲ್ಲ. ಕಡಿಮೆ ಬಡ್ಡಿಯಲ್ಲಿ ಬ್ಯಾಂಕಲ್ಲಿ ಸಾಲ ಸಿಗ್ತದೆ. ನಿಮ್ಮದು ನಿಲ್ಲಿಸಿದ್ರೆ ಸಾಲ ತನ್ನಿಂದ ತಾನೇ ಬ್ಯಾಂಕ್ನವ್ರು ಕೊಡ್ತಾರೆ, ಕರೆದು ಕೊಡ್ತಾರೆ. ಓ ಡಿಬೇಟ್ ನಿಕ್ಲ ಏನ ಅದಾಗಿ ಡಿಬೇಟ್ ಹಾಕ್ಲದ ಈಜಿ ಬ್ಯಾಂಕ್ ನಿಕ್ಲಾಗಿ ನಿಕ್ಲೆ ಒಂದೇ ಜನ ಡಿಬೇಟ್ ಮಾಡ್ತಿದ್ದೀನಿ. ಏರ್ ಬ್ಯಾಂಕ್ ದಕ್ಕಲು ನಿಕ್ಲೇ ಮಲ್ತಿದ್ದೀನಿ. ಬ್ಯಾಕ್ಟೇರಿಯಾ ಕಟ್ಬಿಡ್ತಾರೆ. ಡಿಬೇಟ್ ಬಂದು ಹೆಂಚಿನ ಆ ಡಿಬೇಟ್ ಬಂದು ಹೆಂಚಿನ ಡಿಬೇಟ್ ಬಂದ್ ಬರತ್ತಾ ಬತ್ತಡು ನಿಕ್ಲೆ. ಬ್ಯಾಂಕಿನ ವಿಷಯ ಕೇಳಿದ್ರೆ ಅದು ಅಲ್ಲಿ ಇರ್ಲಿ, ಮೀಡಿಯಾದಲ್ಲಿ ಕೂತ್ಕೊಂಡು ಬ್ಯಾಂಕಿನವರಂತ ಕರೆಸಿ ಇವರು ಮಾತಾಡಿಸ್ತಾರೆ. ಬರೀ ಮಾತಾಡಿಸುದಷ್ಟೇ, ಯಾವುದೇ ಡಾಕ್ಯುಮೆಂಟ್ ತೋರಿಸುವುದಿಲ್ಲ. ನಿಮ್ಮ ಊರಿನ ಬ್ಯಾಂಕಿನವರನ್ನು ಕರ್ಕೊಂಡು ಯಾಕೆ ಬರುವುದಿಲ್ಲ? ಅವರು ಯಾಕೆ ಬರುವುದಿಲ್ಲ? ನಾಳೆ ಬಂದ್ರೆ ಅವರ ಕೆಲಸ ಕೂಡ ಹೋಗ್ತದೆ. ಯಾಕಂದ್ರೆ ಇದು ಅಕ್ರಮ. ಅದಕ್ಕೆ ಅವರು ಕೂಡ ಬರುವುದಿಲ್ಲ, ಇವರು ಕೂಡ ಕರ್ಕೊಂಡು ಬರುವುದಿಲ್ಲ. ಯಾರ್ಯಾರನ್ನು ಕರ್ಕೊಂಡು ಬರ್ತಾರಲ್ಲ, ಗೊತ್ತಿರೋರನ್ನು ಕರ್ಕೊಂಡು ಬಂದ್ರೆ ನಮ್ಗೆ ಗೊತ್ತಾಗ್ತದೆ, ಇವರು ಬ್ಯಾಂಕಿನಲ್ಲಿ ಇರುವವರು, ನಾವು ನೋಡಿದ್ದೇವೆ ಬ್ಯಾಂಕಿನಲ್ಲಿ. ಯಾರ್ಯಾರನ್ನು ಕರೆದು ಅಲ್ಲಿ ಟಿವಿಯಲ್ಲಿ ಕೂರಿಸಿದ್ರೆ ನಮ್ಗೆ ಗೊತ್ತಾಗ್ತದೆ ಯಾರು ಅಂತ. ಡಿಬೇಟ್ ನಲ್ಲಿ ಆನ್ಸರ್ ಮಾಡಿದ್ದೇವೆ. ಏನು ಆನ್ಸರ್ ಮಾಡಿದಿರಿ ನೀವು? ಡಿಬೇಟ್ ನಲ್ಲಿ ಏನು ಆನ್ಸರ್ ಮಾಡಿದ್ದೀರಾ? ನಾವು ಕೇಳಿರುವಂತ ಡಾಕ್ಯುಮೆಂಟ್ ನೀವು ಕೊಟ್ಟಿದ್ದೀರಾ? ನಾವು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ? ಅಲ್ಲಿ ಏನೇನೋ ಬೊಗಳ ಬಿಟ್ಟಿದ್ದೀರಾ ಅಷ್ಟೇ. ಡಿಬೇಟ್ ಅಂದ್ರೆ ಏನು? ನಮ್ಮನ್ನು ಕೂಡ ಕೂರಿಸ್ಬೇಕು, ಅವರನ್ನು ಕೂಡ ಕೂರಿಸ್ಬೇಕು. ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು, ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕು. ನಾವು ಕೇಳಿರುವಂಥ ಡಾಕ್ಯುಮೆಂಟ್ ನೀವು ತೋರಿಸ್ಬೇಕು, ನೀವು ಕೇಳಿರುವಂಥ ಡಾಕ್ಯುಮೆಂಟ್ ನಾವು ತೋರಿಸ್ಬೇಕು. ಇದು ಡಿಬೇಟ್. ಬರೀ ಯಾರನ್ನೋ ಬ್ಯಾಂಕಿನವರಂತ ಒಂದು ಕೂರಿಸಿ ಗಂಟಗಟ್ಟಲೆ ಅವರ ಹತ್ರ ಮಾತಾಡಿಸಿ ಯಾವುದೋ ಅಗತ್ಯ ಇಲ್ಲದು ಬೊಗಳ ಬಿಟ್ಟರೆ ಅದು ಡಿಬೇಟ್ ಅಲ್ಲ. ಅದಕ್ಕೆ ಡಿಬೇಟ್ ಅಂತ ಹೇಳುವುದಿಲ್ಲ. ಆ ಚಾನಲ್ನವ್ರಿಗೆ ಕೂಡ ಹೇಳುದು, ನೀವು ಡಿಬೇಟಿನ ಮರ್ಯಾದೆ ಕಳಿತೀರ. ನಾವು ಹೇಳಿ ಎಷ್ಟು ದಿವಸ ಆಯಿತು, ನಮ್ಮನ್ನು ಕರೀರಿ, ನಮ್ಮನ್ನು ಚರ್ಚೆ ಕರೀರಿ, ನಮ್ಮನ್ನು ಡಿಬೇಟ್ಗೆ ಕೂರಿಸಿ, ಅವರನ್ನು ಒಟ್ಟಿಗೆ ಕೂರಿಸಿ ಅಂತ. ಇನ್ನೂ ಕೂಡ ನಿಮಗೆ ಕರೀಲಿಕ್ಕೆ ಆಗ್ಲಿಲ್ಲ ನಮ್ಮನ್ನು. ಬ್ಯಾಂಕ್ ದಾಖಲೆ ಅವು ಪಂಡ್ಲೆ ಫಸ್ಟಿಗೆ ಪ್ರಚಾರ ಆವಡೆ ಉಳ್ಗೋಡಿ वीडियो मत ले अनंज वीडियो बरडिए सरकारी लाइक बरडिए शेयर बरडिए कमेंट्स बरडिए बारे पूर्ण वीडियो बरडे आ कट माल बरवल्ली ಇವನಿ ಸಂಚಾರಿ ಯಾರು ಒಂಜಿ ಮಲ್ಪೆ ಬ್ಯಾಡ್ ಕಮೆಂಟ್ಸ್ ಬತ್ತಿನ ಓಡೆ ಪೋಪುಂಡು ಸಂಚಾರಿ ಓಡೆ ಪೋಪುಂಡು ಎಡ್ಡೆ ಕಮೆಂಟ್ಸ್ ಓಡು ನಿನ್ನ ಎಡ್ಡೆ ಕಮೆಂಟ್ಸ್ ಮಾತ್ರ ಈ ಪಾಡುವಂತ ಇಕ್ಕಲ ಡಿಬೇಟ್ ಲಿದಾಯಿಗೆ ಪಾಡ್ದಿಕ್ಕಿ ಎಡ್ಡೆ ಕಮೆಂಟ್ಸ್ ಮಾತ್ರ ಪಾಡ್ನ ಇಂತ ಬ್ಯಾಡ್ ಕಮೆಂಟ್ಸ್ ಓಡೆ ಪೋಪುಂಡು ಏತ ಜನ ಪಾಡ್ದಿರೆ ಏತ್ ಬ್ಯಾಡ್ ಕಮೆಂಟ್ಸ್ ಬೋರ್ಡು ಎಡ್ಡೆ ಕಮೆಂಟ್ಸ್ ದಾಯಿಗೆ ಓದು ಜಿನಿಕ್ಲು ಶಾರ್ಟ್ ದೇತಿ ರೀತಿ ನಾವು ಏತ್ ಬೋರ್ಡು ಇನ್ನೇನು ಇನ್ನೇ ಬೈಯಾಡ ಲೀಕ್ ಔಟ್ ಮಲ್ಪರವನಿ ಲೀಕ್ ಔಟ್ ಮಲ್ಪಡ ಏನ ಗೊತ್ತಡೆ ಈ ಪಾತ್ರನ ಲೀಕ್ ಔಟ್ ಮಲ್ಪೊಡೆ ಹಲವಾರು ವಿಡಿಯೋಗಳು ಬಂದಿರುತ್ತದೆ. ಈ ವಿಡಿಯೋಗಳಲ್ಲಿ ಸಂಚಾರಿ ವಿರುದ್ಧ ಕಮೆಂಟ್ಸ್ ಗಳನ್ನು ಹಲವಾರು ಮಂದಿ ಹಾಕಿರುತ್ತಾರೆ. ಆದರೆ ಬ್ಯಾಡ್ ಕಮೆಂಟ್ಸ್ ಗಳನ್ನು ಸಂಚಾರಿ ಶೋ ಮಾಡ್ತಾ ಇಲ್ಲ, ಯಾಕೆ? ಇದೊಂದು ನನ್ನ ಪ್ರಶ್ನೆ. ಒಂದು. ಎರಡನೇದು, ಸಂಚಾರಿ ಇವತ್ತು ಹಳ್ಳಿಗಳಿಗೆ ಬಂದು ಕೆಲವೊಂದು ಜನರನ್ನು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾನೆ. ಆದ್ರೆ ಬಡ ಏನು ಅವರಿಗೆ ಏನು ಗೊತ್ತಿಲ್ಲ, ಅಮಾಯಕರವರು 20 ವರ್ಷ ಸಂಘದಲ್ಲಿದ್ದು ಒಳ್ಳೆ ವ್ಯವಹಾರ ಮಾಡಿದವರನ್ನು ಇವತ್ತು ನಿಲ್ಲಿಸ್ತಾ ಇದ್ದಾನೆ. ಅದೇ ರೀತಿ ಎಷ್ಟೋ ಜನರಿಗೆ ಸಾಲ ಬೇಕು, ಅದನ್ನು ಕೊಡುವ ವ್ಯವಸ್ಥೆ ಯಾಕೆ ಮಾಡುದಿಲ್ಲ ಸಂಚಾರಿ? ಯಾಕೆ ಮಾಡುದಿಲ್ಲ? ಇದು ಬರ್ಬೇಕು ಸಂಜೆ ಬರ್ಲಿ. ಬ್ಯಾಂಕ್ ಕಮೆಂಟ್ಸ್ ನಮ್ಗೆ ಯಾಕೆ ಬರುದಿಲ್ಲ ಅಂತ ನನ್ನಲ್ಲಿ ಸ್ಕ್ರೀನ್ ಶಾಟ್ ಇದೆ. ಎಷ್ಟು ಜನರ ಬ್ಯಾಂಕ್ ಕಮೆಂಟ್ಸ್ ಇದು ಸ್ಕ್ರೀನ್ ಶಾಟ್ ಇದೆ. ಎಲ್ಲ ನ್ಯೂಸ್ ಹಾಕ್ಬೇಕು ಮತ್ತೆ ಯಾಕೆ ಹೇಳುದು? ಯಾಕೆ ಶೋ ಮಾಡ್ಬೇಕು? ನಾವೇನು ಒಳ್ಳೆ ಯೋಜನೆಯಿಂದ ಉತ್ತಮ ಪ್ರಯೋಜನವನ್ನು ಪಡ್ಕೊಂಡವರು ಅವನ ವಿರುದ್ಧ ಹಾಕಿದ ಕಮೆಂಟ್ಸ್ ಯಾವ ಕಸದ ಬುಟ್ಟಿಗೆ ಹೋಗ್ತದೆ? ನನ್ಗೆ ಅದು ಬೇಕು. ವಿಡಿಯೋ ಮಕ್ಕಳು ನಮ್ಮಲ್ಲ, ಅದು ನಮ್ಗೆ ಬೇಕು.
ಕಟ್ ಮಾಡ್ಕೊಟ್ಟೆ ಬೋಡಾತೆ ಅವಳ ಬರಡು ಪಂಡ್ಲಿ ಬೂರ ಬರಡು ಕಟ್ ಮಾಡ್ತದ ಬಣ್ಣತ್ತು ಪಂಡ್ಲಿ ಕನ್ನೇನು ಮಾಡ್ಬಾವಡಿ ಇದು ಬ್ಯಾಡ್ ಕಮೆಂಟ್ಸ್ ಓಡೆ ಬೋಪುಂಡ ಅವಡು ಕಜಾದ ಬುಟ್ಟಿಗೆ ಬೋಪುಂಡ ಅವನ ದಾಯಿಗೆ ಡಿಲೀಟ್ ಮಾಡ್ಕೆ ಶೋ ಮನ್ಪುಜೆ ದಾಯಿಗಂದು ಬೋಡು ಇಕ್ಕು ಒಂಜೇ ಎಡ್ಡೆ ಕಮೆಂಟ್ಸ್ ಮಾತ್ರ ತೋಜಿ ನಾಯನ ಪರವಾದ ಉಂಚಿದೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ತೋಜತ್ತೆ ಇದು ವಿಜಯ ಮನ್ಸ್ಬಿಟ್ಟಿಗೆ ಆದಾಪುಂಡಿ ಕೊಕ್ಕಡೆ ಕಟ್ ಮಾಡಬಾರ್ದು. ನಾವು ಯಾವುದು ಕೂಡ ಕಟ್ ಮಾಡುವುದಿಲ್ಲ. ಮತ್ತೆ ಕಟ್ ಮಾಡಬೇಕಾ ಬೇಡವಾ ಅದು ನಮಗೆ ಬಿಟ್ಟದ್ದು, ನಮ್ಮ ವಿಷಯ. ನನ್ನ ಚಾನಲ್ ನನ್ನ ಖುಷಿ. ಕಟ್ ಮಾಡಬೇಕಾ ಬೇಡವಾ ಅದು ನನ್ನ ಖುಷಿ. ನೀವು ಕಟ್ ಮಾಡಿ ಎಲ್ಲ ಹಾಕ್ತಿರಲ್ಲ, ಹೀಗೆ ಪೇಪರ್ ಹಿಡ್ದು ಓದಿ ಹಾಕ್ತಿರಲ್ಲ, ಹೇಳಿಕೊಟ್ಟದ್ದನ್ನೇ ಓದಿ ಓದಿ ಹೇಳ್ತಿರಲ್ಲ, ನಮಗೆ ಕಟ್ ಮಾಡಿದ್ದಂತ ಹೇಳ್ತಿರಲ್ಲ. ಅಲ್ಲ ಇಷ್ಟೆಲ್ಲ ನೀವು ಮನೆ ಮನೆಗೆ ಹೋಗಿ ವಿಡಿಯೋ ಮಾಡಿದಿರಲ್ಲ, ಮೊನ್ನೆ ನಮಗೆ ಹೊಡೆದಿದ್ದು ಕೂಡ ವಿಡಿಯೋ ಮಾಡಿದಿರಲ್ಲ, ಎಲ್ಲಿ ಹಾಕಿದ್ದೀರಾ? ನಾವು ಕಟ್ ಮಾಡಿ ಸ್ವಲ್ಪ ಆದರೂ ಹಾಕ್ತೇವೆ, ನೀವೆಲ್ಲ ಪೂರ್ತಿ ಕಟ್ ಮಾಡ್ತಿರಲ್ಲ. ಬ್ಯಾಡ್ ಕಮೆಂಟ್ ಜನಗಳೇ ಗೊತ್ತಾಯ್ತಲ್ಲ, ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ಬ್ಯಾಡ್ ಕಮೆಂಟ್ ಮಾಡುವವರು ಯಾರು ಅಂತ ಇವರೇ, ನಿಮ್ಮ ಬಾಯಲ್ಲೇ ಬಂದಿದೆ. ಬ್ಯಾಡ್ ಕಮೆಂಟ್ ಎಲ್ಲಿ ಹೋಗ್ತದೆ ಅಂದರೆ ಫೇಸ್ಬುಕ್ ಯೂಟ್ಯೂಬ್ನಲ್ಲೆಲ್ಲ ಬ್ಯಾಡ್ ಕಮೆಂಟ್ ಮಾಡುವವರು ನೀವೇ. ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಸಾಲ ತಗೊಂಡವರು, ಸಾಲ ಕಟ್ಟುವವರು ಕಮೆಂಟ್ ಮಾಡುವುದಿಲ್ಲ. ಅವರಿಗೆ ಕಷ್ಟ ಏನು ಅಂತ ಗೊತ್ತಿದೆ ಅವರಿಗೆ. ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ 40,000 ಜನ ಕೆಲಸಕ್ಕಿದ್ದಾರಲ್ಲ, ಅವರಿಗೆಲ್ಲ ಈಗ ಕೆಲಸ ಇದೆ. ಎಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಾರೆ, ಅದಕ್ಕೆಲ್ಲ ಕಮೆಂಟ್ ಮಾಡೋದು, ಅದರಲ್ಲೆಲ್ಲ ಬೈಯೋದು. ಇವರು ಧರ್ಮ ಸಂರಕ್ಷಣೆ ಮಾಡುವವರು, ಇವರು ನಿಜವಾದ ಭಕ್ತರು. ಅವರು ಒಂದೊಂದು ಹಾಕುವಂಥ ಕಮೆಂಟ್ ನೋಡಿದರೆ ನಿಮಗೆ ಅರ್ಥ ಆಗ್ತದೆ ಎಷ್ಟು ಭಕ್ತರು ಇವರು, ಎಷ್ಟು ಒಳ್ಳೆಯವರಂತ. ಈಗ ಗೊತ್ತಾಯ್ತಲ್ಲ, ಅವರ ಬಾಯಲ್ಲೇ ಬಂತು. ನಾಳೆ ಎಲ್ಲಿಗೆ ಹೋಗುವುದು ಇವತ್ತೆಲ್ಲ ತೀರ್ಮಾನ ಆಗ್ತದೆ. ಬೆಳಿಗ್ಗೆ 5 ಗಂಟೆಗೆ ಶುರು ಮಾಡ್ತಾರೆ. ಯಾಕಂದರೆ 1,000 ಕೊಡ್ತಾರೆ, ಹೆಸರು ಬೇರೆ ಅದಕ್ಕೆ, ಮನೆ ಭೇಟಿ. ಅಲ್ಲಿ ಹೋಗಿ ಗಲಾಟೆ ಮಾಡೋದು, ಮತ್ತೆ ವಸೂಲಿ ಮಾಡೋದು, ಮತ್ತೆ ಕಮೆಂಟ್ ಮಾಡೋದು. ಇದೊಂದೇ. ಬ್ಯಾಡ್ ಕಮೆಂಟ್ ಎಲ್ಲಿ ಹೋಗ್ತದೆ? ನಮ್ಮ ಇಷ್ಟ, ನಮ್ಮ ಚಾನಲ್ ನಮ್ಮ ಇಷ್ಟ. ಬೇಕಾದ್ದು ನಾವು ಹಾಕ್ತೇವೆ, ನಿಮ್ಮ ಹತ್ರ ಕೇಳಿ ಹಾಕ್ಲಿಕ್ಕೆ ನಿಮ್ಮ ಚಾನಲ್ ಅಲ್ಲ ಇದು, ಪೇಡ್ ಚಾನಲ್ ಅಲ್ಲ ಇದು. ನನ್ನ ಇಷ್ಟ, ಯಾವ್ದು ಬೇಕಾದ್ರೆ ಹಾಕ್ತೇನೆ, ಇಡ್ತೇನೆ. ನನ್ನ ಚಾನಲಲ್ಲಿ ಬ್ಯಾಡ್ ಕಮೆಂಟ್ ಅಕ್ಸೆಪ್ಟ್ ಇಲ್ಲ. ನಿಮ್ಮ ಬಾಯಲ್ಲಿ ಬಂತಲ್ಲ ಬ್ಯಾಡ್ ಕಮೆಂಟ್, ಬ್ಯಾಡ್ ಕಮೆಂಟ್ ನಾನು ಹಾಕುವುದಿಲ್ಲ, ಅದೆಲ್ಲ ಡಿಲೀಟ್. ಬ್ಯಾಡ್ ಕಮೆಂಟ್ ಎಲ್ಲ ಕಸದ ಬುಟ್ಟಿಗೆ ಹೋಗ್ತದೆ, ಒಳ್ಳೆ ಕಮೆಂಟ್ ಮಾತ್ರ ಪಬ್ಲಿಷ್ ಆಗ್ತದೆ. ಇದು ನನ್ನ ಇಷ್ಟ, ಅದು ನೀವು ಕೇಳಲಿಕ್ಕಿಲ್ಲ. ಬ್ಯಾಡ್ ಕಮೆಂಟ್ ಮಾಡಿದ್ದೆಲ್ಲ ಸ್ಕ್ರೀನ್ಶಾಟ್ ತಗೊಂಡಿದ್ದೆ ಅಂತ ಹೇಳ್ತಿರಲ್ಲ, ತೋರಿಸಿ ಸ್ಕ್ರೀನ್ಶಾಟ್, ನಿಮ್ಮ ಚಾನಲಲ್ಲಿ ಹಾಕಿ. ನಾನು ಹಾಕಿದ್ದು ಬ್ಯಾಡ್ ಕಮೆಂಟು ಇದು, ನಾನು ಹಾಕಿದ್ದು ಬ್ಯಾಡ್ ಕಮೆಂಟ್ ಇದು ಅಂತ ಹಾಕಿ, ಸ್ಕ್ರೀನ್ಶಾಟ್ ಹಾಕಿ, ಹೆಸರು ಹಾಕಿ. ನೀವು ಕಮೆಂಟ್ ಮಾಡ್ತಿರಲ್ಲ, ನಿಮ್ಮ ಊರು, ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮ ಫೋನ್ ನಂಬರ್ ಎಲ್ಲ ಹಾಕಿ ಕಮೆಂಟ್ ಮಾಡಿ ಬ್ಯಾಡ್ ಕಮೆಂಟ್. ಆಗ ನಾನು ಪಬ್ಲಿಷ್ ಮಾಡ್ಲಿಕ್ಕೆ ಆಗ್ತದೆ, ಯಾರು ಅಂತ ಗೊತ್ತಾಗಬೇಕಲ್ಲ ನಮಗೆ. ಫೇಕ್ ಅಕೌಂಟಲ್ಲಿ ನೀವು ಕಮೆಂಟ್ ಮಾಡ್ತಿರಲ್ಲ, ಅದಕ್ಕೆ ನಾನು ಹಾಕುವುದಿಲ್ಲ. ಒರಿಜಿನಲ್ ಅಕೌಂಟಲ್ಲಿ ಹಾಕಿ, ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮ ಫೋನ್ ನಂಬರೆಲ್ಲ ಹಾಕಿ ಕಮೆಂಟ್ ಮಾಡಿ, ಪಬ್ಲಿಷ್ ಮಾಡುವ. ಅವ್ರ ಹತ್ರ ಮಾತಾಡ್ಬೇಕು, ಯಾಕೆ ಮಾಡ್ತೀರಾ ಅಂತ ಹೇಳಿ. ಮಾತಾಡ್ಬೇಕು ಮತ್ತೆ ಇಲ್ಲಿ ಬಂದು ಮಾತಾಡ್ತೀರಿ. ಅವ್ನು ಯಾರಂತ ಗೊತ್ತಿಲ್ಲ, ಅವನು ಕೂಡ ಒಬ್ಬ ಮೋಸಗಾರ. ಅವನು ಧರ್ಮಸ್ಥಳ ಸಂಘದಲ್ಲಿ ನೀವು ಇಷ್ಟು ಮೋಸ ಮಾಡಿದಿರಿ ಬಡ್ಡಿ ಅಂತ ಹೇಳಿ, ಪಾಪದವರ ಇಷ್ಟು ಬಡ್ಡಿ ತೆಗ್ದಿದ್ದೀರಿ. ಆಗ ನೀವಲ್ಲೇ ಅವರ ಬಡ್ಡಿ ಇಲ್ಲದೆ ಸಾಲ ತೆಗೆದು ಕೊಡಿ. ಈಗ ಅವರಿಗೆ ಬಡ್ಡಿ ಇಲ್ಲದೆ ಅವರಿಗೆ 3 ಲಕ್ಷ ಸಾಲ ತೆಗೆದು ಕೊಡಿ ಕಡಿಮೆ ಬಡ್ಡಿಗೆ. ನೀವಲ್ಲ ಕೊಡುದು ಬ್ಯಾಂಕ್ನವರ ಹತ್ರ, ನೀವು ಕೊಡಿ. 2 ಲಕ್ಷ ಸಾಲ ಬೇಕು ಕಡಿಮೆ ಬಡ್ಡಿಗೆ. ಧರ್ಮಸ್ಥಳ ಬ್ಯಾಂಕ್ಲಿಕ್ಕೆ ವಾರ ವಾರ ಕಟ್ಲಿಕ್ಕೆ ಉಂಟಾ? ನನಗೆ ಒಂದು 2 ಲಕ್ಷ ಉಂಟಾ? ಯಾವ ಬ್ಯಾಂಕ್ ಅಂತ ಹೇಳ್ಬೋದಲ್ಲ? ಸಾಲ ಕೊಡಿಸಿ. ನಿಮ್ಮವರಿಗೆ ಗೊತ್ತಿದೆ ಅಲ್ಲ, ಸೈನ್ ಹಾಕಿದವರಿಗೆ ಯಾವ ಬ್ಯಾಂಕ್ ಅಂತ ಗೊತ್ತಿಲ್ಲ. ಎಲ್ಲಿ ಪ್ರೂಫ್ ಎಲ್ಲಿ ಉಂಟು ಸೈನ್? ಅದು ಕೊಡಿ, ತೋರಿಸಿ. ನೀವು ತೋರಿಸ್ಬೇಕಾ? ನೀವೇ ಹೇಳುದು ಬ್ಯಾಂಕ್ನವರ ಹತ್ರ, ನೀವೇ ಹೇಳುದು ನಾವು ಕೊಟ್ಟದಂತ ಹೇಳಿ. ನೀವು ಬ್ಯಾಂಕ್ ಇದು ಯಾರು? ಬ್ಯಾಂಕಿಗೆ ಸೈನ್ ಹಾಕಿದಾರೆ ಇಲ್ಲ ಅಂತ ನಿಮ್ಮ ಹೆಂಡತಿ ನಿಶಾನ್. ನೀವು ಯಾರು? ನೀವು ಯಾರು? ನೀವು ಯಾರು? ಯಾರು ಯಾರು ನೀವು? ಯಾರು ಬ್ಯಾಂಕಿನ ಯಾರು? ನೀವು ಬ್ಯಾಂಕಿನ ಯಾರು? ನೀವು ಕೇಳಿ, ನೀವು ಕೇಳಿ. ಅವನೊಬ್ಬ ಮೋಸಗಾರ, ಅವನು ಸಾಲ ತಗೊಂಡು ಕಟ್ಟುವುದಿಲ್ಲ. ಸಾಲ ತಗೊಂಡಿದ್ದೇನೆ 3 ಲಕ್ಷ 70,000 ಕಟ್ಟಿದ್ದೇನೆ, 10 ತಿಂಗಳಾಯಿತು, ನಿಲ್ಲಿಸಿದ್ದೇನೆ. ಇಲ್ಲಿಯ ತನಕ ಒಂದೇ ಒಂದು ನನ್ನ ಮೇಲೆ ಸಿವಿಲ್ ಕಂಪ್ಲೇಂಟ್ ಮಾಡಲಿಕ್ಕೆ ಆಗಲಿಲ್ಲ, ನನ್ನ ಸಾಲವನ್ನು ವಸೂಲು ಮಾಡಲಿಕ್ಕೆ ಆಗಲಿಲ್ಲ. ನಾನು ಕಟ್ಟುವುದಿಲ್ಲ ಅಂತ ಹೇಳಲಿಲ್ಲ, ನಾನು ಕಟ್ಟಿಯೇ ಕಟ್ತೇನೆ. ಸಿವಿಲ್ ಕೋರ್ಟಲ್ಲಿ ನೀವು ಮಾಡಿದ ಕೇಸಲ್ಲಿ ನಾವು ಲೆಕ್ಕಾಚಾರ ನೋಡಿ ನಾನು ಅಲ್ಲಿಯೇ ಕಟ್ತೇನೆ, ಕೋರ್ಟಲ್ಲೇ ಕಟ್ತೇನೆ. ನಿಮ್ಮದು 1 ರೂಪಾಯಿ ನನಗೆ ಬೇಡ. ಸಿವಿಲ್ ಕೋರ್ಟಲ್ಲಿ ಕಂಪ್ಲೇಂಟ್ ಮಾಡಿ, ಲೆಕ್ಕ ಆಗಬೇಕಲ್ಲ. ಬರೀ ನಿರ್ಣಯ ಪುಸ್ತಕ ಕೇಳಿದ್ದಕ್ಕೆ ತಲೆ ಹೊಡೆಯಲಿಕ್ಕೆ ಬಂದ್ರಲ್ಲ. ನಿರ್ಣಯ ಪುಸ್ತಕ ಕೊಟ್ರಾ? ನಾನು ಕೇಳಿದಂಥ ಡಾಕ್ಯುಮೆಂಟ್ ಕೊಟ್ರಾ? ನನಗೆ ಲೋನ್ ಎಲ್ಲಿ ಬಂದಿದೆ, ನಾನು ಕಟ್ಟಿರೋ ದುಡ್ಡು ಎಲ್ಲಿ ಹೋಯಿತು, ನಾನು ಕಟ್ಟಿರೋ ದುಡ್ಡು ಸ್ಟೇಟ್ಮೆಂಟ್ ಕೊಡಿ ಅಂದರೆ ಕೊಟ್ರಾ? ನೀವು ಕೊಡಲಿಲ್ಲಲ್ಲ. ಮೋಸಗಾರ ಅಂತ ಹೇಗೆ ಹೇಳ್ತೀರಾ? ಡಬ್ಬಿಯ ದುಡ್ಡನ್ನು ತೆಗೆದು ನನಗೆ ಕೊಡಲಿಲ್ವ ನೀವು? ಅದು ಮೋಸ ಅಲ್ವಾ? ಡಬ್ಬಿಯ ದುಡ್ಡು ಕೊಡಲಿಕ್ಕೆ ಯಾರು ಹೇಳಿದ್ದು? ಬ್ಯಾಂಕಲ್ಲಿ ಕೊಟ್ಟರೆ ಬ್ಯಾಂಕಿನವ್ರು ಕೇಳಬೇಕಲ್ಲ.
ಬ್ಯಾಂಕಿನವರು ಯಾಕೆ ಇಲ್ಲಿ ತನಕ ನೋಟಿಸ್ ಕಳಿಸಿಲ್ಲ ನನಗೆ? ಅದಕ್ಕೆ ಉತ್ತರ ಕೊಡಿ. 10 ತಿಂಗಳಾಯ್ತಲ್ಲ, ಯಾಕೆ ಬರಲಿಲ್ಲ ಬ್ಯಾಂಕಿನವರು ಇಲ್ಲಿಯ ತನಕ? ನನ್ನ ಮನೆಗೆ ಬರಬೇಕಿತ್ತಲ್ಲ. ನಿಮಗೆ ತಾಕತ್ತಿದ್ರೆ ನಾನು ಕೇಳುವಂಥ ಡಾಕ್ಯುಮೆಂಟ್ ಕೊಡಿ. ನೀವು ತಾಕತ್ತಿದ್ರೆ ಕೊಡಿ. 10 ತಿಂಗಳಿಂದ ನಾನು ಕೇಳ್ತಾ ಇದ್ದೇನೆ. ನಾನು ಕಟ್ಟಿಯೇ ಕಟ್ತೇನೆ. ನಾನು ಕಟ್ಟಿರುವ ಹೆಚ್ಚುವರಿ ಬಡ್ಡಿ, ನಾನು ಕಟ್ಟಿರುವ ಇನ್ಶೂರೆನ್ಸ್ ಹಣ, ಸರ್ಕಾರದಿಂದ ಬರುವಂಥ ಸಬ್ಸಿಡಿ ಹಣ ಎಲ್ಲ ನನಗೆ ಸಿಗಬೇಕು, ಬಡ್ಡಿ ಸಮೇತ. ಲೆಕ್ಕಾಚಾರ ಆಗಲಿ. ನನ್ನದು ಸಾಲದ್ದು ಲೆಸ್ ಮಾಡಿ, ಉಳಿತಾಯದ ಹಣ ಅದಕ್ಕೆ ಬಡ್ಡಿ ಬೇಕು, ಎಲ್ಲ ಲೆಸ್ ಮಾಡಿ ಉಳಿದ ಅಮೌಂಟನ್ನು ನಾನು ಕಟ್ತೇನೆ, ಕಟ್ಟಿಯೇ ಕಟ್ತೇನೆ. ಕಟ್ಟೋದಿಲ್ಲ ಅಂತ ನಾನು ಹೇಳುವುದಿಲ್ಲ. ಅಲ್ಲಿಯ ತನಕ ಕಟ್ಟೋದಿಲ್ಲ ಅಂತ ಹೇಳಿದ್ದು ನಾನು. ಕಟ್ಟೋದಿಲ್ಲ ಅಂತ ಹೇಳುವುದಿಲ್ಲ. ಮೋಸಗಾರ ಅಲ್ಲ, ನೀವು ಮೋಸಗಾರರು. ಜನರಿಗೆ ಮೋಸ ಮಾಡಿ ಕೋಟಿ ಕೋಟಿ ದೋಚ್ತೀರಲ್ಲ, 20,000 ಕೋಟಿ ವರ್ಷಕ್ಕೆ ದೋಚ್ತೀರಲ್ಲ. ವರ್ಷದಲ್ಲಿ 20,000 ಕೋಟಿ ಯಾವ ಥರ ನೀವು ದೋಚ್ತೀರ ಜನರಿಂದ ಅಂತ ಎಲ್ಲ ಲೆಕ್ಕ ತೋರಿಸ್ತೇನೆ ನಾನು ಮುಂದಿನ ವಿಡಿಯೋದಲ್ಲಿ. ನಾವು ಯಾವುದು ಕೂಡ ವಿಡಿಯೋ ಮಾಡಿ ಹಾಕ್ತೇವೆ, ನಮ್ಮ ಇಷ್ಟ. ನೀವು ಸರಿಯಾಗಿದ್ದರೆ ಕಾನೂನು ಪ್ರಕಾರವಾಗಿ ನಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಬೋದು. ನಾವು ಕೇಳುವಂಥ ಡಾಕ್ಯುಮೆಂಟ್ ಕೊಡಿ, ನಾವು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡಿ, ನಾವು ಕೇಳುವಂಥ ಲೆಕ್ಕ ಕೊಡಿ. ಅಲ್ಲಿಯ ತನಕ ನಾವು ವಿಡಿಯೋ ಮಾಡ್ತಾನೇ ಇರ್ತೇವೆ. ನಮ್ಮ ಮೇಲೆ ಸಿವಿಲ್ ಕೋರ್ಟಲ್ಲಿ ಕಂಪ್ಲೇಂಟ್ ಮಾಡಿ, FIR ಮಾಡಿ, ನಮ್ಮ ಮೇಲೆ ಸಿವಿಲ್ ಕೋರ್ಟಲ್ಲಿ ಕಂಪ್ಲೇಂಟ್ ಮಾಡಿ. ನಮಗೊಂದು ಅವಕಾಶ ಕೊಡಿ ಎಲ್ಲ ದಾಖಲೆಗಳನ್ನು ತೋರಿಸಲಿಕ್ಕೆ. ನೀವಂತೂ ತೋರಿಸೋದಿಲ್ಲ. ನಾವು ಕೇಸ್ ಮಾಡಿದರೆ ನೀವು ಸ್ಟೇ ತರ್ತೀರಾ? ಯಾಕೆ? ನಾವು ಕೂಡ ಕೇಸ್ ಮಾಡಲಿಕ್ಕೆ ಎಲ್ಲ ತಯಾರು ಮಾಡ್ತಾ ಇದ್ದೀವಿ. ಈಗ ಮಾಡ್ತೇವೆ. ನೀವು ಮಾಡಿ ಮಾಡಿ ಅಂತ ಹೇಳ್ತೀರಲ್ಲ, ಮಾಡ್ತೇವೆ ನಾವು. ನೀವು ಯಾಕೆ ಮಾಡ್ತಾ ಇಲ್ಲ? ನೀವು ಮಾಡಬೇಕಲ್ಲ. ನಾವು ಸಾಲ ಕೊಡ್ತೇವೆ ಅಂತ ನಾವು ಹೇಳಿಲ್ಲಲ್ಲ. ಸೇರಿದ ಕೂಡಲೇ ನೀವು ಸಾಲ ಕೊಡ್ತೀರಾ? ಅದು ಪ್ರೂಫ್ ಇಲ್ಲದೆ ನೀವು ಕೇಳ್ತೀರಲ್ಲ, ಪ್ರೂಫ್ ಇಲ್ಲದೆ 2 ಲಕ್ಷ 3 ಲಕ್ಷ ಸಾಲ ಬೇಕು, ಸಾಲ ಬೇಕು, ಸಾಲ ಬೇಕು. ಮತ್ತೆ ಯಾಕೆ ಈ ಕೆಲಸ ಮಾಡ್ತಾ ಇದ್ರಿ ನೀವು? ಮನೆ ಮನೆಗೆ ಬಂದು ಸಾಲ ಕೊಡಿ, ಸಾಲ ಕೊಡಿ ಅಂತ ಕೇಳ್ತೀರಾ ನೀವು? ಯಾಕೆ? ನೀವು ಸಾಲ ಕೇಳಲಿಕ್ಕೆ ಮನೆ ಮನೆಗೆ ಹೋಗುದಾ? ಸಾಲ ಬೇಕಿದ್ರೆ ನೀವು ಎಲ್ಲಿ ಸಾಲ ಕೊಡ್ತಾರೆ ಅಲ್ಲಿ ಹೋಗ್ಬೇಕು. ನೀವು ಮನೆ ಮನೆಗೆ ಹೋಗಿ ಸಾಲ ಕೊಡಿ, ಸಾಲ ಕೊಡಿ ಅಂತ ನೀವು ಕೇಳಿದರೆ ಬ್ಯಾಂಕಲ್ಲಿ ಹೋಗಿ ಕೇಳಿ, ಕೊಡ್ತಾರೆ ಕಡಿಮೆ ಬಡ್ಡಿಗೆ ಸಾಲ. ಪ್ರೂಫ್ ತೋರಿಸಿ ಅಂದರೆ ಯಾಕೆ ತೋರಿಸಬೇಕು? ಅದಕ್ಕೆ ನಾವು ಯಾಕೆ ಕಟ್ಟಬೇಕು? ನಾವು ಕೇಳಿರುವಂಥ ಡಾಕ್ಯುಮೆಂಟ್ ಕೊಡೋ ತನಕ ನಾವು ಕೂಡ ಕಟ್ಟುವುದಿಲ್ಲ, ಅಷ್ಟೇ. ಕೋರ್ಟ್ ವಿಷಯ ಹೇಳಿ ಎಂತ ಹೇಳಿ. ಮತ್ತೆ ಈಗ ನೀವೇ ಮಾತಾಡ್ತೀರಿ, ನಮಗೆ ಸಾಕಿಲ್ಬೇಕಲ್ಲ. ಕೊಡ್ಬೇಕು ಪನ್ಲಿ ಬ್ಯಾಂಕ್ ವಿಷಯ ಪನ್ಲಿ ಪನ್ಲಿ ₹1 ₹5 ಡಬ್ಬಿಂಗ್ ಮಾಡ್ಲಿಕ್ಕೆ ನಟ್ಟದು ದುಡ್ಡು ಮಲ್ಪಿನಿ ಓಳು ಬಡಪಾಯಿ ನನಗೆ ಕೊದು ಬಿಡ್ತದೆ. ಉಪಕಾರ ಉಂಡೇನೆ ಹೆಣ್ಮೇಲೆ ಉಪಕಾರ ಉಂಡ ₹1 ಪೈಸೆ ಇದಲ್ಲ ಬಜ್ಜೆ ನಿಕ್ಲೆಲ್ಲ ಗೊತ್ತಾ ಬಜ್ಜು ಮೇಲೆ ಜನಕ್ಕೆ ದುಡ್ಡು ಮಲ್ಪಿ ನಮ್ಮ ಸಾಲ ಮನ್ನಾ ಅಂದು ಕೊಡುವ ಕೋರ್ಟಿಗೆ ಅಲೆದಾಡಿಸ್ಬೇಕು. 10 ತಿಂಗಳಾಯಿತು, ಯಾಕೆ ಅಲೆದಾಡಿಸಿಲ್ಲ? ಯಾಕಂದರೆ ಇಲ್ಲಿ ಬರ್ತಾರಲ್ಲ, ಅವ್ರಿಗೆ ಏನು ಗೊತ್ತಿಲ್ಲ. ಮನೆಗೆ ಬರುವವ್ರನ್ನು ನೀವು ಹೋಗಿ ಜೋರು ಮಾಡಿ, ಒತ್ತಾಯ ಮಾಡಿ, ದೇವರ ಮೇಲೆ ಹಾಕಿ ಏನಾದರೂ ಮಾಡಿ ವಸೂಲು ಮಾಡಿ ಬನ್ನಿ. ಅಲ್ಲಿ ಹೋಗೋವರೆಗೂ ಗೊತ್ತಿಲ್ಲ ಅದು. ಇದು ಕೋರ್ಟಿಗೆ ಹಾಕ್ಬೋದಾ, ಇದು ಕೋರ್ಟಿಗೆ ಹೋದರೆ ಏನಾಗ್ತದೆ, ಇಲ್ಲಿ ಯಾರ್ದು ತಪ್ಪಿದೆ, ಯಾರ್ದು ಸರಿ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಕಮಿಷನ್ ಬರಬೇಕು. ಒಂದೊಂದು ಮನೆಗೆ ಹೋದರೆ 1,000 ಕೊಡ್ತಾರಲ್ಲ, ಅಷ್ಟೇ. ಅವ್ರಿಗೆ ಅಷ್ಟೇ ದುಡ್ಡು ಸಿಕ್ಕಿದ್ರೆ ಅವರು ಏನು ಬೇಕಾದರೂ ಮಾಡ್ತಾರೆ. ಹೊಡಿಲಿಕ್ಕೆ ಹೋಗ್ತಾರೆ, ಬಡಿಲಿಕ್ಕೆ ಹೋಗ್ತಾರೆ. ನಾಳೆ ಜೈಲಲ್ಲಿ ಕೂತರು ಕೂಡ ಯಾರು ನಿಮ್ಮ ಮೇಲಿನವರು ಬರೋದಿಲ್ಲ, ನೀವೇ ಕೊರಬೇಕಷ್ಟೇ. ಮೊನ್ನೆ ಇಷ್ಟೆಲ್ಲ ಆಯ್ತಲ್ಲ, ಯಾರಾದರೂ ಒಬ್ಬರಾದರೂ ನಿಮ್ಮ ಮೇಲಿನವರು ಸಂಸ್ಥೆಯವರು ಕಾರಲ್ಲಿ AC ಕಾರಲ್ಲಿ ಬರ್ತಾರಲ್ಲ, ಯಾರಾದರೂ ಸ್ಟೇಟ್ಮೆಂಟ್ ಕೊಟ್ರಾ? ಸಂಘಗಳೆಲ್ಲ ನಿಲ್ತಾ ಇದೆ, ಯಾರು ಕೂಡ ದುಡ್ಡು ಕಟ್ತಾ ಇಲ್ಲ ಅಂತ ಅವರು ಯಾರಾದರೂ ಹೇಳ್ತಾ ಇದ್ದಾರಾ? ಯಾಕೆ ಹೇಳ್ತಾ ಇಲ್ಲ? ಇದೆಲ್ಲ ತಿಳ್ಕೋಬೇಕು. ಮನೆ ಮನೆಗೆ ಹೋಗ್ತಿರಲ್ಲ, ಹಾಕಿ ಕೋರ್ಟಿಗೆ. ತಾಕತ್ತಿದ್ರೆ ಹಾಕಿ ಕೋರ್ಟಿಗೆ. 10 ತಿಂಗಳಿಂದ ನಾವು ಕೇಳ್ತಾ ಇದ್ದೀವಲ್ಲ, ಕೋರ್ಟಿಗೆ ಹಾಕಿ. ಯಾಕೆ ಆಗ್ತಾ ಇಲ್ಲ ನೀವು? ದುಡ್ಡು ಮಾಡ್ತಾನೆ, ನಾವು ಯಾಕೆ ಹೇಳಬೇಕು? ನಿಮ್ಮ ಹತ್ರ ಹೇಳಲಿಕ್ಕೆ ಏನಿಲ್ಲಲ್ಲ. ಏನಾದರೂ ದಾಖಲೆ ಇದ್ರೆ ತಾನೇ ನೀವು ಹೇಳೋದು. ಇಲ್ಲಲ್ಲ ನಿಮ್ಮ ಹತ್ರ ಏನು ಹೇಳಲಿಕ್ಕೆ. ನೀವು ಹಾಗೇನೇ ಹೇಳ್ಬೇಕಷ್ಟೇ. ಡಬ್ಬಿಯ ದುಡ್ಡನ್ನು ಬಡ್ಡಿಗೆ ಕೊಟ್ಟು ಇವರು ಭಿಕ್ಷೆ ಬೇಡೋದು. ಇವರು ಮನೆ ಮನೆಗೆ ಹೋಗಿ ದುಡ್ಡು ಕೊಡಿ ಅಂತ ಭಿಕ್ಷೆ ಬೇಡೋದು ಯಾರು? ನೀವ ನಾವು ಯಾರ ಹತ್ರನೂ ಡಬ್ಬಿ ಇಟ್ಟು ಭಿಕ್ಷೆ ಬೇಡಲಿಕ್ಕೆ ಹೋಗಲಿಲ್ಲ. ನೀವು ಡಬ್ಬಿಯ ದುಡ್ಡನ್ನು ಬಡ್ಡಿಗೆ ಕೊಡೋದು ನೀವು. ಯಾರ ಹತ್ರ ಕೇಳಿ ಡಬ್ಬಿಯ ದುಡ್ಡನ್ನು ನೀವು ಬಡ್ಡಿಗೆ ಕೊಡ್ತಾ ಇದ್ದೀರಾ? ಅಲ್ಲದಿದ್ದರೆ ಸಾಕ್ಷಿ ತೋರಿಸಿ, ನಿಮ್ಗೆ ಪ್ರೂಫ್ ತೋರಿಸಿ, ಎಲ್ಲಿಂದ ಕೊಡೋದಂತ ಪ್ರೂಫ್ ತೋರಿಸಿ. ನಾವು ಕೇಳಿದರೆ ನಮ್ಮನ್ನು ಹೊಡಿಲಿಕ್ಕೆ ಬರ್ತೀರಾ? ನಮ್ಮನ್ನು ಸಾಯಿಸಿದ್ರು ಕೂಡ ನಾವು ಬಿಡುವುದಿಲ್ಲ ಇದನ್ನು. ನಾವು ಒಬ್ಬರು ಸತ್ತರೆ ನಾಳೆ 100 ಜನ ಬರ್ತಾರೆ ನಿಮ್ಮ ಬಗ್ಗೆ ವಿಡಿಯೋ ಮಾಡಲಿಕ್ಕೆ, ನಿಮ್ಮ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ. ಇಡೀ ಕರ್ನಾಟಕದಿಂದ ವಿಡಿಯೋಗಳು, ಆಡಿಯೋಗಳು, ಫೋನ್ ಕಾಲ್ಗಳು ನಮಗೆ ಬರ್ತಾ ಇದೆ. ಇದು 99% ಜನ ಹೇಳೋ ಮಾತು ಒಂದೇ. ಇದು ಕಟ್ಟಿದಷ್ಟು ಮುಗಿದಿಲ್ಲ ಅಂದರೆ ಅಲ್ಲಿಯೇ ಗೊತ್ತಾಗೋದಿಲ್ಲ ನಿಮ್ಮ ಬಡ್ಡಿ. 10,000ಕ್ಕೆ 1 ವರ್ಷಕ್ಕೆ ₹600 ಅಂತೆ.
ಸಾಕ್ಷಿ ತೋರಿಸಿದ್ರೆ ಇಲ್ಲ. ಎಷ್ಟೋ ಜನ ಲೆಕ್ಕ ಕೇಳಿದ್ದಾರೆ, ತೋರಿಸಿದ್ದಾರೆ, ಅದು ಅದರದ್ದು, ಅದು ಇದರದ್ದು, ಇದೇ ಹೇಳುದು. ನಮಗೇನು ಇದರಲ್ಲಿ ಲಾಭ ಇಲ್ಲ, ನಮಗೆ 1 ರೂಪಾಯಿ ಸಿಗುವುದಿಲ್ಲ. ನಮ್ಮ ವಿಡಿಯೋಗಳನ್ನು ಯಾರು ನೋಡ್ತಾರೆ, ಶೇರ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಯೂಟ್ಯೂಬ್ ಕಂಪನಿಯಿಂದ ಏನು ನಮಗೆ ದುಡ್ಡು ಬರ್ತದೆ ಅದೇ ದುಡ್ಡಲ್ಲಿ ನಾವು ಖರ್ಚು ಮಾಡೋದು. ಅದು ಬಿಟ್ಟರೆ ನಾವು ಯಾರ ಹತ್ರನೂ ತಗೊಳ್ಳೋದಿಲ್ಲ, ಕೊಟ್ಟರು ಕೂಡ ನಮಗೆ ಬೇಡ. ಅಷ್ಟು ಸುಲಭದಲ್ಲಿ ಮನ್ನಾ ಆಗೋದಿಲ್ಲ, ಸರ್ಕಾರ ಮಾಡಬೇಕಲ್ಲ. ಸರ್ಕಾರ ಮನ್ನಾ ಮಾಡೋದಲ್ಲ, ನಾವೇ ಮಾಡ್ತೇವೆ. ಈಗ ಎಲ್ಲ ಜನರು ನಿಲ್ಲಿಸಿದ್ರೆ ಅದು ಮನ್ನಾ ಆದ ಹಾಗೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಈಗ ಹರಡ್ತಾ ಇದೆ. ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಂತೂ ಈಗಾಗಲೇ 70-80 ಸಾವಿರ ಜನ ಧರ್ಮಸ್ಥಳ ಸ್ವಸಹಾಯ ಸಂಘದ ಸಾಲದ ಹಣವನ್ನು ಕಟ್ಟುವುದನ್ನು ನಿಲ್ಲಿಸಿ ಆಗಿದೆ. ಎಲ್ಲರೂ ಲೆಕ್ಕ ಕೇಳ್ತಾ ಇದ್ದಾರೆ. ಲೆಕ್ಕ ಕೇಳಿ, ನಿಮ್ಮ ಹಕ್ಕು. ನಮ್ಮ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ರವೀಂದ್ರ ಶೆಟ್ಟಿ ಅವರ ನಂಬರ್ ಇದೆ. ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಏನೇ ಸಮಸ್ಯೆ ಆದ್ರೂ ಈ ನಂಬರಿಗೆ ಕಾಲ್ ಮಾಡಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ. ಕಾಲ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸಂಚಾರಿ ಸ್ಟುಡಿಯೋದಲ್ಲಿ ಈಗಾಗಲೇ ಒಂದು 100ಕ್ಕಿಂತಲೂ ಹೆಚ್ಚಿನ ವಿಡಿಯೋಗಳನ್ನು ಈ ಧರ್ಮಸ್ಥಳ ಸ್ವಸಹಾಯ ಸಂಘದ ಬಗ್ಗೆ ನಾವು ಮಾಡಿದ್ದೇವೆ. ಎಲ್ಲ ವಿಡಿಯೋಗಳನ್ನು ನೋಡಿ ದೇವರನ್ನು ಮುಂದಿಟ್ಟುಕೊಂಡು ಬರೀ ಬಾಯಲ್ಲಿ ಸುಳ್ಳು ಹೇಳಿ ಇವರು ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ಇನ್ಶೂರೆನ್ಸ್ ಹಣ ಕಲೆಕ್ಷನ್ ಮಾಡ್ತಾ ಇದ್ದಾರೆ, ಸಬ್ಸಿಡಿ ಕೊಡ್ತಾ ಇಲ್ಲ. ಮನೆಗೆ ಬಂದು ಗಲಾಟೆ ಮಾಡಿದರೆ ನೀವು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ, ಧೈರ್ಯವಾಗಿ ಕಂಪ್ಲೇಂಟ್ ಕೊಡಿ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಬ್ಲಾಕ್ ಆಗ್ತದೆ ಅಂತ ಹೇಳ್ತಾರೆ. ಅದು ಯಾವುದು ನಂಬೇಡಿ, ಯಾವುದೂ ಆಗಲ್ಲ, ಅದು ಮಾಡೋಕ್ಕಾಗಲ್ಲ. ಅದು ನಿಮ್ಮ ಯಾವುದೇ ಡಾಕ್ಯುಮೆಂಟ್ಗಳನ್ನು ಕೊಡಬೇಡಿ, ಖಾಲಿ ಪೇಪರಿಗೆ ಸೈನ್ ಹಾಕಬೇಡಿ, ಬ್ಲ್ಯಾಂಕ್ ಚೆಕ್ ಅದು ಕೂಡ ಕೊಡಬೇಡಿ, ಯಾವುದೇ ಪೇಪರಿಗೂ ಸೈನ್ ಹಾಕಬೇಡಿ. ಧರ್ಮಸ್ಥಳ ಸ್ವಸಹಾಯ ಸಂಘದ ಮೇಲೆ ಈಗಾಗಲೇ ಕೋರ್ಟಲ್ಲಿ ಕೇಸ್ ಇದೆ, ನಡೀತಾ ಇದೆ, ಅದಕ್ಕೆ ಸ್ಟೇ ತಂದಿದ್ದಾರೆ. ಜಡ್ಜ್ಮೆಂಟ್ ಬರಲಿ, ಆನಂತರ ನ್ಯಾಯಯುತವಾಗಿ ಲೆಕ್ಕಾಚಾರ ಆಗಲಿ. ನಿಮಗೆ ಸಿಗುವಂಥ ಹೆಚ್ಚುವರಿ ಏನು ಬಡ್ಡಿ ಕಟ್ಟಿದ್ದೀರಾ, ನಿಮಗೆ ಸಿಗಬೇಕಾದ ದುಡ್ಡು ಅದೆಲ್ಲ ನಿಮಗೆ ಸಿಗಬೇಕು. ಲೆಕ್ಕಾಚಾರ ಆಗಲಿ, ನಂತರ ನೀವು ಕಟ್ಟಿ. ಅಲ್ಲಿಯ ತನಕ ನೀವು ಕಟ್ಟುವ ಅವಶ್ಯಕತೆ ಇಲ್ಲ. ಎಚ್ಚೆತ್ತುಕೊಳ್ಳಿ ಜನಗಳೇ, ಬಡವರಿಗೆ ಮೋಸ ಆಗ್ತಾ ಇದೆ. ನಾವು ಹೇಳಿದ್ದನ್ನಷ್ಟೇ ನೀವು ಕೇಳಬೇಡಿ. ಎಷ್ಟು ಬಡ್ಡಿ ಕಟ್ಟಿದ್ದೀರಾ ನೀವೇ ಲೆಕ್ಕಾಚಾರ ಮಾಡಿ. ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ನಿಮ್ಮ ಲೋನಿಗೆ ಯಾವುದೇ ಹೆಚ್ಚುವರಿಯಾಗಿ ಇನ್ಶೂರೆನ್ಸ್ ಹಣವನ್ನು ಕಲೆಕ್ಷನ್ ಮಾಡುವಾಗಿಲ್ಲ. ನಿಮಗೆ ಇನ್ಶೂರೆನ್ಸ್ ಇಲ್ಲದೆ ನಿಮಗೆ ಲೋನ್ ಕೊಡ್ಲಿಕ್ಕೆ ಆಗುವುದಿಲ್ಲ ಆ ಥರ ಎಲ್ಲ ಹೇಳುವಾಗಿಲ್ಲ. ಮನೆಗೆ ಬಂದು ದೌರ್ಜನ್ಯ ಮಾಡುವಾಗಿಲ್ಲ. ಯಾವುದೇ ಒಂದು ಟ್ರಸ್ಟ್ ಆಗಲಿ ಅವರು ಉಳಿತಾಯದ ಹಣ ಕಲೆಕ್ಷನ್ ಮಾಡುವಾಗಿಲ್ಲ. ಡಬ್ಬಿಯ ದುಡ್ಡನ್ನು ಬಡ್ಡಿಗೆ ಬಿಡುವಾಗಿಲ್ಲ. ಇಲ್ಲಿ ಕೊಡ್ತಾ ಇದ್ದಾರೆ. ಈ ವಿಡಿಯೋವನ್ನು ಧರ್ಮಸ್ಥಳ ಸಂಘದಲ್ಲಿರುವ ಎಲ್ಲ ಸದಸ್ಯರುಗಳಿಗೆ ಕಳಿಸಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.